ಡ್ರಗ್ಸ್ ಕೇಸ್ ಕುರಿತು ಮಂಗಳೂರು ಸಿಸಿಬಿ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿರುವ ಚಾರ್ಜ್ ಶೀಟ್ಗೆ ಸಂಬಂಧಪಟ್ಟಂತೆ ನಟಿ ಹಾಗೂ ನಿರೂಪಕಿ ಅನುಶ್ರೀ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದು, ನನ್ನ ವಿರುದ್ಧ ಕಿಶೋರ್ ಅಮಾನ್ ಮಾಡಿರುವ ಆರೋಪಗಳು ಸುಳ್ಳು ಎಂದಿದ್ದಾರೆ. ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಲಾಗಿದೆ. ವಿಚಾರಣೆ ವೇಳೆ ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ನಾನು ಉತ್ತರ ನೀಡಿದ್ದೇನೆ. ಡ್ರಗ್ಸ್ ಸೇವನೆ ಖರೀದಿ ಬಗ್ಗೆ ಸಿಸಿಬಿ ನನ್ನ ವಿಚಾರಣೆ ನಡೆಸಿಲ್ಲ ಎಂದಿದ್ದಾರೆ. ಇನ್ನು 4 ಕೋಟಿ ರೂಪಾಯಿ ಮನೆಯ ಬಗ್ಗೆಯೂ ಅನುಶ್ರೀ ಸ್ಪಷ್ಟನೆ ನೀಡಿದ್ದು, ನೀವೇ ಈ ಬಗ್ಗೆ ಮನೆಯ ಮಾಲಕರಲ್ಲಿ ವಿಚಾರಿಸಿಕೊಳ್ಳಿ. ಮಂಗಳೂರಿನಲ್ಲಿರುವ ಮನೆಗೆ ಬ್ಯಾಂಕ್ ಲೋನ್ ಇದ್ದು ಅದರ ಕೆಲಸವೂ ಕೂಡ ಸಂಪೂರ್ಣವಾಗಿಲ್ಲ. ನಾನು ಏಕಾಂಗಿಯಾಗಿ ಬೆಂಗಳೂರಿಗೆ ಬಂದು ಸಾಧನೆ ಮಾಡಿದ್ದೇನೆ. ಏಕಾಂಗಿಯಾಗಿ ಹೋರಾಡ್ತೇನೆ. ನನಗೆ ಯಾರೇ ಪ್ರಭಾವಿಗಳ ಸಹಾಯ ಬೇಕಿಲ್ಲ ಎಂದಿದ್ದಾರೆ. ಕಿಶೋರ್ 13 ವರ್ಷಗಳ ಹಿಂದಿನ ಕಾರ್ಯಕ್ರಮದ ಕೊರಿಯೋಗ್ರಾಫರ್ ಆಗಿದ್ರು. ಆ ಸಂದರ್ಭ ನಾನು ಡ್ಯಾನ್ಸ್ ರಿಯಾಲಿಟಿ ಶೋ ಅನ್ನ ಗೆದ್ದಿದ್ದೆ. ಕಿಶೋರ್ ನನಗೆ ಡ್ಯಾನ್ಸ್ ಕೊರಿಯೋಗ್ರಾಫರ್ ಗುರುಗಳು ಎಂದಿದ್ದಾರೆ. ಇನ್ನು ಇತ್ತೀಚೆಗೆ ಮಂಗಳೂರಿನಲ್ಲಿ ಡ್ಯಾನ್ಸ್ ಕ್ಲಾಸ್ ಆರಂಭಿಸಿದ್ರು. ಅದರ ಉದ್ಘಾಟನೆಗೆ ನನ್ನನ್ನು ಆಹ್ವಾನಿಸಿದ್ರು. ಇನ್ನು ತರುಣ್ ಡ್ಯಾನ್ಸ್ ಕ್ಲಾಸ್ ಅನ್ನು ಆರಂಭಿಸಿದ್ರು. ಅವರ ಒಂದು ಡ್ಯಾನ್ಸ್ ಕ್ಲಾಸ್ ಉದ್ಘಾಟನೆಗೆ ನಾನು ಹೋಗಿದ್ದೆ ಅನ್ನುವಂತಹ ಪ್ರತಿಕ್ರಿಯೆಯನ್ನು ಅನುಶ್ರೀ ಮಾಧ್ಯಮಗಳ ಮುಂದೆ ನಿನ್ನೆ ನೀಡಿದ್ದಾರೆ. ನಾನು ಕಳೆದ ಬಾರಿ ಕೂಡ ಹೇಳಿದೆ, ಕರೆದಾಗ ಕಾನೂನಲ್ಲಿ ಆ ಒಂದು ಪ್ರೊಸೀಜರ್ ಅಲ್ಲಿ ನನ್ನ ಕಡೆಯಿಂದ ಏನೇನು ಹೇಳಿಕೆಗಳು ಕೇಳಿದ್ರು, ಏನೇನು ಹೇಳಬೇಕಾಗಿತ್ತು ಎಲ್ಲವನ್ನೂ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ನಾನು ಅವತ್ತು ಹೇಳ್ತಿದ್ದೀನಿ, ಇವತ್ತೂ ಹೇಳ್ತಿದ್ದೀನಿ, ಕಾನೂನಿನ ಪರವಾಗಿ ನನ್ನ ಕಡೆಯಿಂದ ಯಾವ ಉತ್ತರಗಳು ಬೇಕಿದ್ರು ಅವತ್ತು ಕೊಟ್ಟಿದ್ದೀನಿ, ಈಗಲೂ ಕೊಟ್ಟಿದ್ದೀನಿ. ನನ್ನನ್ನ ಅವತ್ತು ನನಗೆ ಬಂದಿರೋ ನೋಟಿಸಲ್ಲಿ ನಾನು ಕನ್ಸ್ಯೂಮರ್ ಆಗೋ ಪೆಡ್ಲರ್ ಆಗೋ ನನ್ನ ಕರೆದಿಲ್ಲ. ನನಗೆ ಅವರ ಪರಿಚಯ ಇದ್ದಿದ್ದನ್ನ ಕೇಳಿದಾರೆ ಅವರು. ನನ್ನ ಹತ್ರ ಯಾಕೆ ಹೇಳ್ತಿದ್ದೀರಾ ಸರ್? ನಾನ್ ನಿಮ್ಮಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಸರ್. ನಾನು ಒಂದು ಸರ್ವೇ ಸಾಧಾರಣ ವ್ಯಕ್ತಿ. ಕಾನೂನು ವಿರೋಧವಾಗಿ ನಾನು ಮಾತಾಡಲ್ಲ ಸರ್. ಐ ಆಮ್ ಓನ್ಲಿ ಆನ್ಸರೇಬಲ್ ಟು ದ ಲಾ. ಲಾ ನನ್ನ ಅವತ್ತು ಕರೀತು. ಆಸ್ ಅ ಸಿಟಿಸನ್ ಆಫ್ ಈ ದೇಶದ ಒಂದು ಸಿಟಿಸನ್ ಆಗಿ ನಾನು ಹೋಗ್ಬೇಕಾಗಿತ್ತು. ಹೋದೆ. ಅಲ್ಲಿ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ನಾನು ಅದನ್ನ ಹೇಳಿದೀನಿ. ಅವ್ರು ಏನೇ ಪೇಪರ್ಸ್ ಕೇಳಿದ್ರು ಅದನ್ನ ನೀಟಾಗಿ ಸಬ್ಮಿಟ್ ಮಾಡಿದೀನಿ. ನೀಟಾಗಿ ಅದರಿಂದ ಆಚೆ ಬಂದು ಇಲ್ಲಿ ನಿಂತಿದ್ದೀನಿ. ಇವತ್ತು ಅಷ್ಟೇ ಇಲ್ಲೇ ನಿಂತಿದ್ದೀನಿ. ನೀವು ಎಲ್ಲ ಕೇಳೋ ಪ್ರಶ್ನೆಗಳನ್ನ ನೀವು ಕೇಳಿದ್ರೆ ನಾನು ಉತ್ತರ ಕೊಡ್ಬೇಕು ಅನ್ನೋ ರೂಲ್ ಇದೆ.